ಮಂಗಳೂರು ಹೊರವಲಯದ ಉಳ್ಳಾಲದಲ್ಲಿರುವ ಕೊತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಸ್ಯಾಂಡಲ್ವುಡ್ ನಟಿ ಮಾಲಾಶ್ರೀ ಹಾಗೂ ಆಕೆಯ ಪುತ್ರಿ ಅನನ್ಯ ಭೇಟಿ ನೀಡಿ ಕೊರಗಜ್ಜ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ನಟಿ ಮಾಲಾಶ್ರೀ, 3 ತಿಂಗಳ ಹಿಂದೆಯಷ್ಟೇ ಕೊರಗಜ್ಜನ ಕಟ್ಟೆಗೆ ಬಂದು ಬೇಡಿಕೊಂಡಿದ್ದೆ. ಎಲ್ಲವೂ ಚಾತುರ್ಯವೆಂಬಂತೆ ನಡೆಯಿತು. ಕ್ಷೇತ್ರದ ಶಕ್ತಿ ಹೇಳತೀರದು. ಬಹಳಷ್ಟು ಪಾಸಿಟಿವ್ ಎನರ್ಜಿ ಈ ಕ್ಷೇತ್ರದಲ್ಲಿದೆ. ಒಳಗೆ ಹೋಗುವಾಗಲೇ ಸಾನ್ನಿಧ್ಯದ ಶಕ್ತಿ ಭಾಸವಾಗುತ್ತದೆ. ಬೇಡಿಕೆ ಈಡೇರಿದ ಹಾಗೆ ಹರಕೆ ತೀರಿಸಿ ಮತ್ತೆ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಬಂದಿದ್ದೇನೆ. ಮುಂದೆಯೂ ಬರುತ್ತಿರುತ್ತೇನೆ ಎಂದರು. ಈ ಸಂದರ್ಭ ಶ್ರೀ ಪಂಜಂದಾಯ ಬಂಟ ವೈದ್ಯನಾಥ ಆದಿಕೊರಗತನಿಯ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ಮಾಲಾಶ್ರೀ ಮತ್ತು ಪುತ್ರಿಯನ್ನ ಸನ್ಮಾನಿಸಿದರು. ಫ್ರೆಂಡು ಹೇಳಿದ್ರು ತುಂಬ ಒಳ್ಳೆದಿಲ್ಲಿ, ತುಂಬ ಶಕ್ತಿ ಇದೆ, ತುಂಬ ಪವರ್ಫುಲ್ಲು ಅಂತ. ಇಲ್ಲಿ ಬಂದ ಮೇಲೆ ಈವನ್ ಪ್ರೀತಮ್ ಶೆಟ್ಟಿಯವರು, ಆಮೇಲೆ ಪ್ರಶಾಂತ್ ಶೆಟ್ಟಿಯವರು, ಇವರು ಕೂಡ ನನಗೆ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇ ಹ್ಯಾವ್ ಶೋಡ್ ಮೀ. ನಾನು ಇಲ್ಲಿ ಬಂದು ಪ್ರೇ ಮಾಡಿ ನಾನು ಹೋಗಿದ್ದೆ. ಎಷ್ಟೋ ವಿಷಯ ಅವ್ರು ಹೇಳಿದ್ರು ನನಗೆ ಇದ್ರ ಬಗ್ಗೆ. ನನಗೆ ಅನಿಸ್ತು ನಿಜಾನ ಅಂತ. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ನಾನು ಪ್ರೇ ಮಾಡಿ ಹೋದ್ಮೇಲೆ ಸೋ ಮೆನಿ ಮಿರಾಕಲ್ಸ್ ಆಗಿದೆ. ನನಗೆ ನಿಜವಾಗ್ಲೂ ಸುಮ್ಮನೆ ಹೇಳ್ತಾ ಇಲ್ಲ, ಸೋ ಮೆನಿ ಮಿರಾಕಲ್ಸ್. ಅದಕ್ಕೆ 3ನೇ ತಿಂಗಳು ಆದ್ಮೇಲೆ ತಕ್ಷಣ ಬಂದು ಮತ್ತೆ ಐ ಫುಲ್ಫಿಲ್ಡ್ ಮೈ ವಿಶಸ್. ಆ್ಯಂಡ್ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಈ ಜಾಗ ತುಂಬ ತುಂಬ ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಈ ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣನೇ ಅದೊಂಥರ ಏನೋ ಒಂದು ವಿ ಹ್ಯಾವ್ ಕಮ್ ಔಟ್ ಸೋ ಮೆನಿ ಥಿಂಗ್ಸ್ ಅನ್ನೋ ಒಂದು ಏನೋ ಒಂದು ಖುಷಿ ಅನ್ನೋ ಒಂದು ಫೀಲ್ ಬರುತ್ತೆ. ಆ್ಯಂಡ್ ತುಂಬ ಖುಷಿ ಅಂದರೆ ಮತ್ತೆ ಬರ್ತಾ ಇರ್ತೀನಿ. ಯಾಕಂದರೆ ನನ್ನ ವಿಶಸ್ ತುಂಬ ಬೇಗನೆ ಫುಲ್ಫಿಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು.